ಉಡುಪಿಯಾದ್ಯಂತ ಹೊಸ ವರ್ಷಾಚರಣೆಯ ಸಂಭ್ರಮ ಜೋರಾಗಿತ್ತು. ಹೊಸ ವರ್ಷವನ್ನ ವಿನೂತನವಾಗಿ ಸ್ವಾಗತಿಸುವ ಹಿನ್ನೆಲೆಯಲ್ಲಿ ಉಡುಪಿಯ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದಾದ ಲಿಗಾಡೋ ಹೋಟೆಲ್ನಲ್ಲಿ ಕಲರ್ಫುಲ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಕಾರ್ಯಕ್ರಮದ ಒಂದು ಸಣ್ಣ ಹೈಲೈಟ್ಸ್ ಇಲ್ಲಿದೆ ನೋಡಿ. ಹೊಸ ವರ್ಷ 2020 ಉಡುಪಿಯಲ್ಲಿ ಸಂಭ್ರಮ ಸಡಗರದಿಂದ ಬರಮಾಡಿಕೊಳ್ಳಲಾಯಿತು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಉಡುಪಿಯ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದಾದ ಕರಾವಳಿ ಬೈಪಾಸ್ ಬಳಿ ನೂತನವಾಗಿ ಆರಂಭವಾದ ಲಿಗಾಡೋ ಹೋಟೆಲ್ನಲ್ಲಿ ಭರ್ಜರಿ ಕಾರ್ಯಕ್ರಮಗಳು ನಡೆದವು. ಕಲರ್ಫುಲ್ ಆಗಿ ನಡೆದ ಕಾರ್ಯಕ್ರಮಗಳು ಹೊಸ ವರ್ಷದ ಸಂಭ್ರಮವನ್ನ ಇಮ್ಮಡಿಗೊಳಿಸಿದವು. ಸ್ಟೇಜ್ನಲ್ಲಿ ಮಕ್ಕಳು ನೃತ್ಯ ಮಾಡಿ ಸಂಭ್ರಮಿಸಿದ್ರೆ, ಕಾರ್ಯಕ್ರಮದ ಮಧ್ಯದಲ್ಲಿ ವಿವಿಧ ನೃತ್ಯಪಟುಗಳ ಡ್ಯಾನ್ಸ್ ನೆರೆದವರನ್ನ ರಂಜಿಸಿತು. ವಿಜಯ್ ಆಕಾಶ್ ಅವರ ನಿರೂಪಣೆಯಲ್ಲಿ ಕಾರ್ಯಕ್ರಮ ಮೂಡಿಬಂತು. ಸಂಗೀತ ನೃತ್ಯಗಳು ಸಂಭ್ರಮಾಚರಣೆಗೆ ಬಂದವರನ್ನ ಮುದಗೊಳಿಸಿತು. ಗ್ರ್ಯಾಂಡ್ ಮಿಲೇನಿಯಂ ಸಭಾಂಗಣ ಕಿಕ್ಕಿರಿದು ತುಂಬಿದ್ದು, ಬಂದವರಿಗೆ ಅನಿಯಮಿತ ಮೋಕ್ಟೈಲ್, ಜ್ಯೂಸ್ ಜೊತೆಗೆ ವಿವಿಧ ಖಾದ್ಯಗಳನ್ನು ಉಣಬಡಿಸಲಾಯಿತು. ಇನ್ನು ವಿವಿಧ ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ಸ್ಥಳದಲ್ಲೇ ಬಹುಮಾನ ವಿತರಿಸಲಾಯಿತು. ಲಿಗಾಡೋ ಹೋಟೆಲ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಬಿಜು ವರ್ಗೀಸ್ ಈ ಎಲ್ಲಾ ವ್ಯವಸ್ಥೆಯ ನೇತೃತ್ವವನ್ನ ವಹಿಸಿ ಅಚ್ಚುಕಟ್ಟಾಗಿ ಹೊಸ ವರ್ಷದ ಆಚರಣೆಗೆ ವ್ಯವಸ್ಥೆಗಳು ರೂಪುಗೊಂಡಿದ್ವು. ಈ ಮೂಲಕ 2020 ಹೊಸ ವರ್ಷವನ್ನ ಉಡುಪಿಯ ಮಂದಿ ಸಂಭ್ರಮ ಸಡಗರದಿಂದ ಬರಮಾಡಿಕೊಂಡ್ರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.